ಅದು ಜುಲೈ 30, 2000ನೇ ಇಸ್ವಿ ರಾತ್ರಿ ಸುಮಾರು 9:30 ಗಾಜನೂರಿನಲ್ಲಿ ಒಂದೇ ಸಮನೆ ಮಳೆ ಬೀಳುತ್ತಾ ಇತ್ತು. ಅದೇ ತಾನೇ ಊಟ ಮುಗಿಸಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಅವರ ಪರಿವಾರ ಗಾಜನೂರಿನ ತಮ್ಮ ಮನೆಯಲ್ಲಿ ದೂರದರ್ಶನವನ್ನ ವೀಕ್ಷಿಸುತ್ತಿದ್ದರು. ಅಂತಹ ಧಾರಾಕಾರ ಮಳೆಯಲ್ಲಿ ಸುಮಾರು 10ರಿಂದ 12 ಜನ ರಾಜ್ಕುಮಾರ್ ಮನೆಯನ್ನ ಪ್ರವೇಶಿಸುತ್ತಾರೆ. ಯಾರೋ ಅಭಿಮಾನಿಗಳಿರಬೇಕೆಂದು ಎಲ್ಲರೂ ಎದ್ದು ನೋಡುತ್ತಾರೆ. ಆದರೆ ಅವರಿಗೇನು ಗೊತ್ತು, ಮುಂದಿನ 108 ದಿವಸ ಅವರ ಜೀವನದಲ್ಲಿ ಬಿರುಗಾಳಿಯೇ ಬೀಸಲಿದೆ ಎಂದು. ಹೌದು, ಅಂದು ಗಾಜನೂರಿನಲ್ಲಿ ನಡೆದ ಆ ಭಯಾನಕ ರಾತ್ರಿಯ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ರಾಜ್ಕುಮಾರ್ ಅವರ ತಂದೆಯ ಊರು ಕೊಳ್ಳೇಗಾಲ ತಾಲೂಕಿನ ಸಿಂಗನಾಲ್ಲೂರು, ತಾಯಿಯ ಊರು ಗಾಜನೂರು. ರಾಜ್ ಅವರು ತಂದೆಯ ಬಳಿಕ ಅಲ್ಲೇ ನೆಲೆಸಿದ್ದರು. ಗಾಜನೂರು ಕಂಡರೆ ಅಣ್ಣವರಿಗೆ ಅನನ್ಯ ಪ್ರೀತಿ. ರಾಜ್ಕುಮಾರ್ ಅವರು ಜುಲೈ 27, 2000ರಂದು ಗಾಜನೂರಿಗೆ ತಾವು ನಿರ್ಮಿಸಿದ ಹೊಸ ಮನೆಗೆ ಗೃಹ ಪ್ರವೇಶ ಸಮಾರಂಭ ನಡೆಸಲು ಹಾಗೂ ಅಲ್ಲಿರುವ ಜಮೀನಿನಲ್ಲಿ ಕೊರೆಸಿರುವ ಕೊಳವೆ ಬಾವಿಯಲ್ಲಿ ನೀರು ಬಂತೆಂದು ಸುದ್ದಿ ತಿಳಿದು ಖುಷಿಯಾಗಿ ಪತ್ನಿ ಪಾರ್ವತಮ್ಮ ರಾಜ್ಕುಮಾರ್ರೊಂದಿಗೆ ಗಾಜನೂರಿಗೆ ತೆರಳುತ್ತಾರೆ. ಖ್ಯಾತರನ್ನು ಅಪಹರಿಸಿ ಹಣಕ್ಕಾಗಿ ಬೇಡಿಕೆ ಇಡುತ್ತಿದ್ದ ಕಾಡುಗಳ್ಳ ವೀರಪ್ಪನ್ ವರನಟ ರಾಜ್ಕುಮಾರ್ ಅವರನ್ನೇ ಅಪಹರಿಸುವ ಸಂಚು ನಡೆಸಿದ್ದು ಯಾರಿಗೂ ಗೊತ್ತಿರಲಿಲ್ಲ. ಮಾಹಿತಿದಾರರಿಂದ ರಾಜ್ಕುಮಾರ್ ಅವರು ಬರುವ ವಿಷಯ ತಿಳಿದು ಜುಲೈ 30ರ ರಾತ್ರಿ ಗಾಜನೂರಿನ ತೋಟದ ಮನೆಯಿಂದ ರಾಜ್ಕುಮಾರ್ ಅವರನ್ನು ಹಾಗೂ ಇನ್ನಿತರ 3ರನ್ನು ಅಪಹರಿಸಿ ವೀರಪ್ಪನ್ ಕರೆದೊಯ್ಯುತ್ತಾನೆ. ಅಪಹರಣದ ಬಳಿಕ ಪಾರ್ವತಮ್ಮ ರಾಜ್ಕುಮಾರ್ ಅವರು ಮಧ್ಯರಾತ್ರಿ ವೇಳೆಗೆ ಚಾಮರಾಜನಗರಕ್ಕೆ ಬಂದು STD ಬೂತ್ 1ರ ಮೂಲಕ ಮಕ್ಕಳಿಗೆ ಕರೆ ಮಾಡಿ ರಾಜ್ ಅಪಹರಣ ವಿಷಯ ತಿಳಿಸುತ್ತಾರೆ. ನಂತರ ಅವರು ಅಲ್ಲಿಂದ ನೇರವಾಗಿ ಬೆಂಗಳೂರಿಗೆ ತೆರಳುತ್ತಾರೆ. ದುರಾದೃಷ್ಟ, ಅಂದು ಗಾಜನೂರು ಹಾಗೂ ತಾಳವಾಡಿಯಲ್ಲಿ ಫೋನ್ ಲೈನ್ಗಳು ಸಂಪೂರ್ಣ ಕೆಟ್ಟು ಹೋಗಿದ್ದವು. ಕಾರಣ ಧಾರಾಕಾರ ಸುರಿಯುತ್ತಿದ್ದಂತಹ ಮಳೆ ಕೂಡ. ಚಾಮರಾಜನಗರದಿಂದ ಗಾಜನೂರು ಸುಮಾರು 22 ಕಿಲೋಮೀಟರ್. ಆಗ ತಾನೇ ಬೆಳಕು ಹರಿದಿತ್ತು. ಗ್ರಾಮದಲ್ಲಿ ಜನರಿಗೆ ರಾಜ್ ಅಪಹರಣದ ವಿಷಯ ಗೊತ್ತಿರಲಿಲ್ಲ. ಹೀಗಾಗಿ ಎಲ್ಲೆಡೆ ಮಾಮೂಲಿನಂತೆ ಜನಜೀವನ ನಡೆದಿತ್ತು. ಗಾಜನೂರಿಗೆ ಹೋದರೆ ರಾಜ್ಕುಮಾರ್ ಅವರ ತೋಟದಲ್ಲಿ ಕಬ್ಬು ಕಟಾವು ಮಾಡುತ್ತಿದ್ದ ಕೃಷಿಕರಿಗೂ ರಾತ್ರಿ ರಾಜ್ ಅಪಹರಣವಾದ ವಿಷಯ ತಿಳಿದಿರಲಿಲ್ಲ. ಅವರೆಲ್ಲ ಆರಾಮವಾಗಿ ಮಾತನಾಡುತ್ತಾ ಕಬ್ಬು ಕಟಾವು ಮಾಡುತ್ತಿದ್ದರು. ರಾಜ್ಕುಮಾರ್ ಅವರ ತೋಟದ ಹಳೆಯ ಮನೆಯಲ್ಲಿ ರಾಜ್ಕುಮಾರ್ ಅವರ ತಂಗಿಯ ಪುತ್ರ ಗೋಪಾಲ್ ಮತ್ತು ಅವರ ಕುಟುಂಬ ಅಲ್ಲಿಯ ವಾಸವಾಗಿದ್ದು ರಾಜ್ಕುಮಾರ್ ಅವರ ತೋಟಗಳನ್ನ ಜಮೀನನ್ನ ನೋಡುತ್ತಿದ್ದರು. ಮನೆಯೊಳಗೆ ಹೋದಾಗ ಸಾವರಿಸಿಕೊಂಡಿದ್ದ ಗೋಪಾಲ್ ಅವರ ಮಕ್ಕಳಾದ ಪಲ್ಲವಿ, ದೀಪಾ ಹಿಂದಿನ ರಾತ್ರಿ ನಡೆದ ಘಟನೆಯನ್ನ ಅಲ್ಲಿ ಬಂದವರಿಗೆ ವಿವರಿಸುತ್ತಾರೆ. ಅದು ರಾತ್ರಿ 8:30 ರಾಜ್ಕುಮಾರ್ ಅವರು ಹಳೆಯ ಮನೆಯ ಹಜಾರದಲ್ಲಿ ಊಟ ಮುಗಿಸಿ ಎಲೆ ಅಡಿಕೆ ಹಾಕುತ್ತಾ ಟಿವಿ ನೋಡುತ್ತಾ ಕುಳಿತಿದ್ದರು. ಮುಂದೆ 1 ಗಂಟೆಯಲ್ಲಿ 9:30 ವೀರಪ್ಪನ್ ತನ್ನ ಸಹಚರರೊಂದಿಗೆ ಮನೆಯೊಳಗೆ ನುಗ್ಗುತ್ತಾನೆ. ಮನೆಯ ಸುತ್ತ 6 ಮಂದಿ ಸಹಚರನ್ನು ನಿಲ್ಲಿಸಿ ಡಾಕ್ಟರ್ ರಾಜ್ಕುಮಾರ್ ಬೆನ್ನಿಗೆ ಬಂದೂಕು ಗುರಿ ಹಿಡಿದು ನೈಲಾನ್ ಹಗ್ಗದಿಂದ ಕಟ್ಟುತ್ತಾನೆ. ತಕ್ಷಣ ಪಾರ್ವತಮ್ಮ ಅವರಿಗೆ ಕ್ಯಾಸೆಟ್ ಒಂದನ್ನು ನೀಡಿ, ಇದರಲ್ಲಿ ನನ್ನ ಬೇಡಿಕೆಗಳಿವೆ, ಇದನ್ನ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ತಲುಪಿಸಿ ಎಂದಿದ್ದ. ಅಷ್ಟರಲ್ಲಿ ಪಾರ್ವತಮ್ಮ ಅವರು, ನಾವು ನಿನಗೆ ಏನಪ್ಪಾ ಮಾಡಿದ್ದೇವೆ, ಅವರನ್ನು ಬಿಟ್ಟು ಬಿಡು ಎಂದು ಅಂಗಲಾಚಿಸಿದ್ದಾರೆ. ಯಾರು ಮಾತನಾಡಬೇಡಿ, ಮಾತನಾಡಿದರೆ ರಾಜ್ಕುಮಾರ್ ಅವರನ್ನ ಸುಟ್ಟು ಬಿಡುತ್ತೇನೆ ಎಂದು ಬೆದರಿಸುತ್ತಾನೆ. ಆಗ ಡಾಕ್ಟರ್ ರಾಜ್ಕುಮಾರ್, ಹೆದರಬೇಡ ಪಾರ್ವತಿ, ನನಗೆ ಏನೂ ಆಗಲ್ಲ ಎಂದು ಹೇಳಿ ಆತನ ಹಿಂದೆ ಮನೆಯಿಂದ ಹೊರಬಂದು ಮನೆಯಾಚೆ ಇದ್ದ ಚಪ್ಪಲಿ ಮೆಟ್ಟಿ ಹೊರ ನಡೆಯುತ್ತಾರೆ. ರಾಜ್ಕುಮಾರ್ ಅವರೊಂದಿಗೆ ಅವರ ಅಳಿಯ SA ಗೋವಿಂದರಾಜ್, ಸಹ ನಿರ್ದೇಶಕ ನಾಗಪ್ಪ ಮಾರಡಗಿ, ಸಂಬಂಧಿ ನಾಗೇಶ್ ಅವರನ್ನ ವೀರಪ್ಪನ ಅಪಹರಿಸಿ ಒಂದು ಜೀಪಿನಲ್ಲಿ ಕಾಡಿನಲ್ಲಿ ಮಾಯವಾಗುತ್ತಾನೆ. ಆಗ ಕನ್ನಡದಲ್ಲಿದ್ದು ಒಂದೇ ಒಂದು ಟಿವಿ ಚಾನೆಲ್. ಅದರಲ್ಲಿ ರಾಜ್ಕುಮಾರ್ ಅಪಹರಣದ ವರದಿ ಪ್ರಸಾರವಾಗುತ್ತದೆ. ಜನರಿಂದ ನಾನು ಮೇಲೆ ಬಂದೆ ಎಂಬ ಶಬ್ದವೇದಿ ಚಿತ್ರದ ಹಾಡು ಮೂಡಿ ಬರುತ್ತಿತ್ತು. ವಿಷಯ ತಿಳಿದ ಗಾಜನೂರು ಹಾಗೂ ಸುತ್ತಮುತ್ತಲಿನ ಜನ ಅಲ್ಲಿಗೆ ಧಾವಿಸುತ್ತಾರೆ.
ರಾಜ್ ಅವರ ಕಬ್ಬಿನ ಗದ್ದೆಯಲ್ಲಿ ಕಟಾವು ಮಾಡುತ್ತಿದ್ದ ಕೂಲಿ ಆಳುಗಳು ಸಹ ವಿಷಯ ತಿಳಿದು ಕಟಾವು ಅಲ್ಲಿಗೆ ನಿಲ್ಲಿಸಿ ಮನೆ ಬಳಿಗೆ ಬರುತ್ತಾರೆ. ಏನೋ ಆಗಿಲ್ಲವೇನೋ ಎಂಬಂತಿದ್ದ ದಾರಿಯಲ್ಲಿದ್ದ ಗ್ರಾಮಗಳು ಜನರು ರಾಜ್ಕುಮಾರ್ ಕಿಡ್ನಾಪ್ ಆದ ಸುದ್ದಿಯನ್ನು ತಿಳಿದು ಗಾಬರಿಯಿಂದ ಎಲ್ಲರೂ ಗಾಜನೂರಿಗೆ ಧಾವಿಸುತ್ತಾರೆ. ಪೊಲೀಸರು ಕೂಡ ಗಾಜನೂರಿಗೆ ಬರುತ್ತಾರೆ. ಆಗ ಪೊಲೀಸರು ಗೋಪಾಲರನ್ನ ವಿಷಯ ಕೇಳಿದಾಗ ಗೋಪಾಲರು ಹೇಳಿದ್ದು ಹೀಗೆ: ನಾನು ಗೋವಿಂದರಾಜು, ನಾಗಪ್ಪ ಮರಡಿ ಮನೆ ಹತ್ತಿರ ಇದ್ದೆವು. ಆಗ 15 ಜನ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು. ನನ್ನ ಬೆನ್ನಿಗೆ ವೀರಪ್ಪನ್ ಬಂದೂಕು ಹಿಡಿದ. ವೀರಪ್ಪನನ್ನ ಫೋಟೋದಲ್ಲಿ ನೋಡಿದ್ದು ಅಷ್ಟೇ. ನಾನು ಬೆಚ್ಚಿ ಬಿದ್ದೆ. ಆತ ರಾಜ್ಕುಮಾರ್ ಎಲ್ಲಿ ಎಂದು ತಮಿಳಿನಲ್ಲಿ ಕೇಳುತ್ತಾನೆ. ಅಷ್ಟರಲ್ಲಿ ಗೋವಿಂದರಾಜ್ ಅವರು ಮನೆಯಲ್ಲಿದ್ದಾರೆ ಎಂದು ತಮಿಳಿನಲ್ಲೇ ಹೇಳಿದರು. ನಮ್ಮೆಲ್ಲರನ್ನು ವೀರಪ್ಪನ್ ಒಬ್ಬರ ಪಕ್ಕ ಒಬ್ಬರಂತೆ ಮಂಡು ಇರಿಸಿ ಕೂಡಿಸಿದ್ದ. ನಮ್ಮ ಜೊತೆ 4-5 ಜನ ಸಹಚರನ್ನ ಇರಿಸಿ ರಾಜ್ಕುಮಾರ್ ಇದ್ದ ಕಡೆ ವೀರಪ್ಪನ್ ಹೋಗಿದ್ದ. ಸ್ವಲ್ಪ ಹೊತ್ತಿನ ಬಳಿಕ ಅಣ್ಣವರನ್ನು ಕೈಕಟ್ಟಿ ಕರೆತಂದ. ಇವರೆಲ್ಲ ಯಾರು ಎಂದು ಅಣ್ಣವರನ್ನು ಪ್ರಶ್ನೆ ಮಾಡಿದ. ರಾಜ್ಕುಮಾರ್ ಅವರು ಎಲ್ಲರನ್ನೂ ವೀರಪ್ಪನಿಗೆ ಪರಿಚಯ ಮಾಡಿಕೊಟ್ಟರು. ನಂತರ ಪೊಲೀಸರಿಗೇನಾದರೂ ತಿಳಿಸಿದರೆ ರಾಜ್ಕುಮಾರ್ ಅವರನ್ನ ಸುಟ್ಟು ಬಿಡುತ್ತೇನೆ ಎಂದು ಪದೇ ಪದೇ ವೀರಪ್ಪನ ಎಚ್ಚರಿಸಿ ಕತ್ತಲಲ್ಲಿಯೇ ರಾಜರನ್ನು ಒಂದು ಜೀಪ್ನಲ್ಲಿ ಕೂಡಿಸಿಕೊಂಡು ಕಿಡ್ನಾಪ್ ಮಾಡಿಕೊಂಡು ಹೋದ ಎಂದು ಗೋಪಾಲ್ ಪೊಲೀಸರಿಗೆ ವಿವರಿಸುತ್ತಾನೆ. ಮುಂದೆ ರಾಜ್ಕುಮಾರ್ ಅವರನ್ನ ಸತ್ಯಮಂಗಲ ಕಾಡಿನಲ್ಲಿ 108 ದಿನಗಳ ಕಾಲ ಒತ್ತೆಯಾಳಾಗಿಡಿಸಿಕೊಂಡು ನವೆಂಬರ್ 15ರಂದು ಕೊನೆಗೆ ಬಿಡುಗಡೆ ಮಾಡಿದ್ದ. ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅಪಹರಣಕ್ಕೆ ಸಂಬಂಧಿಸಿದಂತೆ 12 ಜನರ ಆರೋಪಿಯನ್ನ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಆಗಿ ಸಲ್ಲಿಸಲಾಗಿತ್ತು. ಮುಂದೆ 2004 ಅಕ್ಟೋಬರ್ 18ರಂದು ತಮಿಳುನಾಡಿನ STF ಪೊಲೀಸರು ವೀರಪ್ಪನನ್ನ ಎನ್ಕೌಂಟರ್ನಲ್ಲಿ ಹತ್ಯೆ ಮಾಡುತ್ತಾರೆ. ಅಂದ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅಪಹರಣಕ್ಕೆ ಬಳಸಲಾಗಿದ್ದ ಜೀಪು ಇತ್ತೀಚೆಗೆ ಸೇಲಂನ ಒಂದು ಗ್ಯಾರೇಜ್ನ ಡಂಪ್ ಯಾರ್ಡ್ನಲ್ಲಿ ಪತ್ತೆಯಾಗಿದೆ. ಇದರ ಮೇಲೂ ಪೊಲೀಸರು ಹಿಂದೆ ತನಿಖೆ ಮಾಡಿದ್ದರು. ಈ ಜೀಪನ್ನು ನೋಡಲು ಎಷ್ಟೋ ಜನ ಇಲ್ಲಿಗೆ ಬರುತ್ತಾರೆ ಎಂದು ಆ ಗ್ಯಾರೇಜಿನ ಯಜಮಾನರು ಹೇಳುತ್ತಾರೆ. ಸ್ನೇಹಿತರೆ, ನಿಜಕ್ಕೂ 2000 ಇಸ್ವಿಯಲ್ಲಿ ರಾಜ್ಕುಮಾರ್ ಕಿಡ್ನಾಪ್ ಇಡೀ ದೇಶವನ್ನೇ ಶೇಕ್ ಮಾಡಿತ್ತು. ಅಂತಹ ಘಟನೆ ನೆನೆಸಿಕೊಂಡರೆ ಇಂದಿಗೂ ಮೈ ಝುಮ್ಮೆನಿಸುತ್ತದೆ. ಆ ಘಟನೆಯ ಬಗ್ಗೆ ನಿಮಗೇನಾದರೂ ವಿಚಾರಗಳು ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಂತಹದೇ ರೋಚಕ ಘಟನೆಗಳ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಒಳ್ಳೆಯದಾಗಲಿ.